2020-21ನೇ ಸಾಲಿನ ಸನ್ನದು ಶುಲ್ಕವನ್ನು ಕಟ್ಟಲು 4 ತಿಂಗಳು ನೀಡಬೇಕು. ಕನಿಷ್ಠ 1 ತಿಂಗಳ ಸನ್ನದು ಶುಲ್ಕವನ್ನು ಮುಂದಿನ ವರ್ಷದ ಸನ್ನದು ಶುಲ್ಕದೊಂದಿಗೆ ಹೊಂದಾಣಿಕೆ ಮಾಡಬೇಕು ಅಂತ ಉಡುಪಿ ಜಿಲ್ಲಾ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಆಗ್ರಹಿಸಿದೆ. ಈ ಬಗ್ಗೆ ಮಾತನಾಡಿದ ಉಡುಪಿ ಜಿಲ್ಲಾ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದರಾಜ್ ಹೆಗ್ಡೆ ಅವರು, ಸನ್ನದುದಾರರ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಈಗಾಗಲೇ ಮುಖ್ಯಮಂತ್ರಿ ಅಬಕಾರಿ ಸಚಿವರಿಗೆ ಆಗ್ರಹಿಸಿದ್ದೇವೆ. ಲಾಕ್ಡೌನ್ ಆದ ಬಳಿಕ ಸಾಕಷ್ಟು ಸನ್ನದುದಾರರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ವಿದ್ಯುತ್ ಬಿಲ್ ಪಾವತಿ ರಿಯಾಯಿತಿಯ ಬಗ್ಗೆ ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಬೇಕು. ಕೇಂದ್ರ ಸರ್ಕಾರ ಬ್ಯಾಂಕ್ ಸಾಲದ ಕಂತು ಮತ್ತು ಬಡ್ಡಿ ಮನ್ನಾ ಮಾಡಬೇಕು. ಆಸ್ತಿ ತೆರಿಗೆ, ಕಟ್ಟಡ ತೆರಿಗೆಗಳಲ್ಲಿ ರಿಯಾಯಿತಿ ನೀಡಲು ಸ್ಥಳೀಯಾಡಳಿತ ಸಂಸ್ಥೆಗಳಿಗೆ ನಿರ್ದೇಶನವನ್ನು ನೀಡಬೇಕು. ರೆಸ್ಟೋರೆಂಟ್ ನೀಡುವ ಪರವಾನಗಿಯಲ್ಲಿ ರಿಯಾಯಿತಿ ನೀಡಬೇಕು. ಹೀಗೆ ಹಲವಾರು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ನಮಗೆ ಜುಲೈ ತಿಂಗಳಿಂದ ಸನ್ನದು ನವೀಕರಣ ಬರ್ತದೆ. ಸನ್ನದು ಅಂತ ಹೇಳಿದ್ರೆ ಲೈಸೆನ್ಸ್ ನವೀಕರಣ ಬರ್ತದೆ. ಕನಿಷ್ಠ ಸರಾಸರಿಯನ್ನು ತೆಗೆದರೆ 48 ದಿನಗಳ ಕಾಲ ನಮಗೆ ವ್ಯವಹಾರ ನಷ್ಟವಾಗಿದೆ. ಆದ್ದರಿಂದ 1 ತಿಂಗಳ ಸನ್ನದು ಶುಲ್ಕವನ್ನಾದರೂ ಕನಿಷ್ಠ ಮುಂದಿನ ವರ್ಷದ ಸನ್ನದು ಶುಲ್ಕದೊಂದಿಗೆ ಹೊಂದಾಣಿಕೆ ಮಾಡಿ ಮತ್ತು ಮಹಾರಾಷ್ಟ್ರದಲ್ಲಿ ಮಾಡಿದ ಹಾಗೆ ಮಹಾರಾಷ್ಟ್ರದಲ್ಲಿ ಸನ್ನದು ಶುಲ್ಕವನ್ನು ಕಟ್ಟಲಿಕ್ಕೆ ಮಾರ್ಚ್ ತಿಂಗಳಲ್ಲಿ 26/3ಕ್ಕೆ ಒಂದು ಆದೇಶವನ್ನು ಮಾಡಿದ್ದಾರೆ. ಅವರು 3 ಕಂತನ್ನು ಕೊಟ್ಟಿದ್ದಾರೆ. ಆವಾಗ ಲಾಕ್ಡೌನ್ ಘೋಷಣೆಯಾಗಿ 3 ದಿನ ಆಗಿದ್ದಷ್ಟೇ. ಕನಿಷ್ಠ 4 ಕಂತುಗಳನ್ನಾದರೂ ನಮಗೆ ಕೊಡಬೇಕು. ಮಹಾರಾಷ್ಟ್ರದಲ್ಲಿ 25% ಜೂನ್ 30ರ ಒಳಗೆ, ಅಲ್ಲಿ ನವೀಕರಣ ಇರೋದು ಏಪ್ರಿಲ್ 1ರಿಂದ, ಸೆಪ್ಟೆಂಬರ್ 30ರೊಳಗೆ 25%, ಉಳಿಕೆ 50% ಅನ್ನು ಡಿಸೆಂಬರ್ ಒಳಗೆ ಪಾವತಿ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ನಮಗೆ ಕನಿಷ್ಠ 4 ಕಂತುಗಳನ್ನಾದರೂ ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಇನ್ನು ವಿದ್ಯುತ್ ಬಿಲ್ ಪಾವತಿಯಲ್ಲಿ ನಮಗೆ ರಿಯಾಯಿತಿಯನ್ನು ಕೊಡಬೇಕು ಮತ್ತು ಪಾವತಿಗೆ